पूजाय नमः सत्वाय नमः रजसे नमः तमसे नमः ओम तथाः याय नमः ह्ये नमः सत्ये नमः स्मृत्ये नमः बुद्धये नमः देवी नमः पीठपूजां समर्पयामि विष्णोराधनमूर्ता ब्रह्मा विष्णु महेश्वरा विजयः रज्जुजं सं हं लं शं सोहं सः अस्मिन् प्रतिमा मध्ये सरस्वती देव्याः जीवे स्थितः पुनः ओम आं ह्रीं क्रों यं रं ॐ वाणी मंदस्मिता करमुखी मौलिबद्धिं दुरेकां विद्यावीणामृतमय घटा यक्षस्त्रका दीप्तहस्ताः शुभ्रादिस्ता भवदव्यास्तम्भुजैः तिग्राणं विरदाभृजां वाग्देवतामाश्रयेत ओं पावकानः सरस्वती वालेभिर्वाग्नीवती यज्ञमस्तुत्यावसु ओं आत्मा देवानां भुवनस्य गर्भोयतावशञ्जरदेव एषः घोषाय तस्य हनुमन्नेनोपन्नस्मै माताय अभिशापिदेम आवाहयामि मोदेनावाहितो भव संस्थापितो भव सन्निहितो भव सन्निरुद्धो भव ओम आवाहयामि सरस्वती समर्पयामि सहस्रशीर्षा ವಿಶೇಷವಾಗಿ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಸಿರುವಂತಹ ಶಾರದಾ ಮಹೋತ್ಸವ ಇದನ್ನು ಈ ವರ್ಷ 25 ವರ್ಷ ಈ ಒಂದು ಶಿವಹಳ್ಳಿಯಲ್ಲಿ ಇವತ್ತಿನ ಶಾರದಾ ಮಹೋತ್ಸವದಲ್ಲಿ ಶಾರದಾ ಮಾತಾ ಪ್ರತಿಷ್ಠಾಪನೆ ಮಾಡಿದಂಥ ಈ ಸುಪ್ರತಿಷ್ಠಿತವಾಗಿ
ಮಾತ್ರವಲ್ಲ ಇವತ್ತಿನಿಂದ ವಿಜಯದಶಮಿಯ ಪರ್ಯಂತ ಆಗುವಂತಹ ಎಲ್ಲ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ 3 ರೂಪಾಯಲ್ಲಿ ಆ ಶಾರದಾ ವಾರ್ತೆಯನ್ನು ನಡೆಸಿಕೊಳ್ಳಬೇಕು. ಮಾತ್ರವಲ್ಲ ಎಲ್ಲರಿಗೂ ಒಳ್ಳೆಯ ಪ್ರೇರಣೆ, ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಯಾವ ರೀತಿಯಲ್ಲಿ ಯಾವ ಕಾಲದಲ್ಲಿ ಯಾವ ಕಾರ್ಯ ಆಗಬೇಕು ಆ ಕಾರ್ಯಗಳು ಆ ಶಾರದಾ ಮಾತೆಯ ಅನುಗ್ರಹದಿಂದ ನಿರ್ವಿಘ್ನದಲ್ಲಿ ವಿಜೃಂಭಣೆಯಲ್ಲಿ 3 ರೂಪದಲ್ಲಿ ಆಗಬೇಕು. ಮಾತ್ರವಲ್ಲ ನನ್ನ ಈ 75 ವರ್ಷದಲ್ಲಿ ಪರ್ವಕಾಲದಲ್ಲಿ ಶತಚಂಡಿಕಾ ಜಾಗರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಹ ಶತಚಂಡಿಕಾ ಸಹ ಪೂರ್ಣರೂಪದಲ್ಲಿ ಸಂಪನ್ನ ಆಗಬೇಕು. ಇದರ ಪೂರ್ಣ ಫಲ ನಮಗೆಲ್ಲರಿಗೂ ಸೇವೆ ಮಾಡ್ತಾರೆ. ಅವರು ಎಲ್ಲ ಇಷ್ಟಾರ್ಥವನ್ನು ಪರಿಪೂರ್ಣ ಮಾಡಿಸಿಕೊಟ್ಟು ಈ ಶಾರದಾ ಮಾತೆಯ 75 ವರ್ಷ ಸಹ ಭೂತವನ್ನು ಭವಿಷ್ಯತೆಯನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ತಾರೆ. ಶಾರದಾ ಮಾತಾ ಕೀ ಶಾರದಾ ಪಾದುಕಾ ಸಮರ್ಪಣೇನ ರಜತ ಪಾದುಕ ಸಮರ್ಪಣೇನ ಭಗವಾನ್ ದತ್ತ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.